ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಇವತ್ತಿನ ಈ ಸಂಚಿಕೆಯಲ್ಲಿ ಯಮ್ಮಿ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಉಷಾ ನಾಗೇಶ್ ಅವರು. ನಿಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಗಿವತ್ತು ವೆಜ್ ರೆಸಿಪಿಯ ನಾನ್ ವೆಜ್ ರೆಸಿಪಿ ಯಾವುದು? ವೆಜ್ ರೆಸಿಪಿ. ವೆಜ್ ರೆಸಿಪಿ, ಹೌದು. ಯಾವ ರೆಸಿಪಿ? ಇದು ಪಾಲಕ್ ಸೊಪ್ಪಿಂದು ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಹಾಂ, ಆಂಧ್ರ ಸ್ಟೈಲ್ದು? ಎಸ್, ಆಂಧ್ರ ಸ್ಟೈಲ್. ಪಾಲಕ್ ಸೊಪ್ಪಿನ ಪಪ್ಪು? ಹೌದು. ಪಪ್ಪು ಅಂದರೆ ಯೂಶ್ವಲಿ ಅದು ಗ್ರೇವಿ ಅಥವಾ ಉಪ್ಪಿನಕಾಯಿ ಟೈಪ್? ಉಪ್ಪಿನಕಾಯಿ ಅಲ್ಲ, ಗ್ರೇವಿ ಟೈಪ್. ಅನ್ನಕ್ಕೆ ಕಲಿಸ್ಕೊಂಡು ಸಾಂಬಾರ್ ಟೈಪ್ ತಿಕ್ಕಾಗಿರುತ್ತೆ. ಸರಿ, ಹಾಗಾದ್ರೆ ಪಾಲಕ್ ಸೊಪ್ಪಿಂದು ಹೇಗಿರುತ್ತೆ ನೋಡಬೇಕು. ಖಂಡಿತ. ಸೊ ಟೊಮ್ಯಾಟೊ ಪಪ್ಪು ಇದನ್ನೆಲ್ಲ ಆದರೆ ತಿಂದಿದ್ವಿ. ಎಸ್, ಇದು ನೋಡೋಣ ಹೇಗಿದೆ. ಬನ್ನಿ ಕಿಚನ್ಗೆ ಹೋಗೋಣ. ಬನ್ನಿ. ಎಸ್ ಮೇಡಮ್, ಪಾಲಕ್ ಪಪ್ಪು. ಹೌದು. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಕುಕ್ಕರ್ ಕೊಡಿ. ಕುಕ್ಕರ್ಗೆ ಫಸ್ಟು ಮೇನ್ ಪಾಲಕ್ ಸೊಪ್ಪು ಹಾಕೊಳ್ಳೋಣ. ಹಾಗೆ ಬೇಳೆ, ತೊಗರಿ ಬೇಳೆ ಹಾಕೊಳ್ಳೋಣ. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ತಿಕ್ಕಾಗಿ ಕಟ್ ಮಾಡ್ಕೋಬೇಕು. ಓಕೆ. ಹಾಗೆ 2 ಟೊಮೆಟೊ, ಎಲ್ಲವನ್ನು ಒಟ್ಟಿಗೆ ಬೇಯಿಸ್ಕೊಳ್ಳೋದು. ಹಾಗೆ ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಮುಳುಗಷ್ಟು ಹಾಕಬೇಕು. ಸಾಕು. ಇದನ್ನ ಕುಕ್ಕರ್ ಉಪ್ಪು ಏನು ಹಾಕೊಳ್ಳೋ? ಉಪ್ಪೆಲ್ಲ ಆದ್ಮೇಲೆ ಮತ್ತೆ ಹಾಕೊಳ್ಳೋದು. ಸೊ ಗ್ಯಾಸ್ ಆನ್ ಮಾಡಲಿಯಾ? ಹಾಂ. ಇದೆಷ್ಟೊಂದು 2 ವಿಸಿಲ್ ಬರಬೇಕಾಗತ್ತಾ ಹೇಗೆ? ಒಂದು 4-5 ವಿಷಲ್ ಬರಬೇಕು. ಅಂದರೆ ತೊಗರಿ ಬೇಳೆ ಬೇಯಬೇಕು. ಹೌದು. ಇದಿಷ್ಟ ಬೇಯಿಸಿ ಆದ್ರೆ ಆಯ್ತಾ? ಫಿನಿಶ್? ಬೇಯಿಸಿ ಒಗ್ಗರಣೆ ಕೊಟ್ಟರೆ ಮುಗೀತು. ತುಂಬಾ ಸುಲಭ. ಎಲ್ಲಾದ್ರೂ ಕೆಲಸಕ್ಕೆಲ್ಲ ಹೋಗೋರಿಗೆ ತುಂಬಾ ಈಸಿ. ಹೌದು. ಇದಕ್ಕೆ ಏನು ಮಸಾಲಾಸ್ ಏನು ಇಲ್ವಾ? ಮಸಾಲ ಹಾಕೋಣ, ಮತ್ತೆ ನೆಕ್ಸ್ಟ್ ಆಮೇಲೆ ಹಾಕೊಳ್ಬೇಕು. ಇದೆಲ್ಲ ಬೆಂದ ಮೇಲೆ? ಹೌದು. ಫಸ್ಟ್ ಸ್ಟೆಪ್ಪು, ನೆಕ್ಸ್ಟ್ ಬೇರೆ. ಸೊ ನಾವು ಇದು ಸೊಪ್ಸಾರೆಲ್ಲ ಮಾಡ್ತೀವಿ. ಸೊಪ್ಸಾರು ಅಂದರೆ ಅದರಲ್ಲಿ ಎಲ್ಲ ರೀತಿಯಾದಂಥ ಸೊಪ್ಪು, ಪಾಲಕ್ಕು, ಪುದೀನ, ಮೆಂತೆ, ಕೊತ್ತಂಬರಿ ಸೊಪ್ಪು ಇದ್ರಲ್ಲೂ ಹಾಕೋಬಹುದು ಮೇಡಮ್. ಅಂದ್ರೆ ಇವಾಗ ಜಸ್ಟ್ ನಾನು ಪಾಲಕ್ ತೋರಿಸಿದ್ದೀನಲ್ಲ, ಬರೀ ಮೆಂತೆ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ಅವಾಗ ಮೆಂತೆ ಹಾಗೆ ಅರವೆ ಸೊಪ್ಪು ಹಾಕಿ ಕೂಡ ಮಾಡ್ಬೋದು. ಎಲ್ಲಾ ತರ ವೆರೈಟೀಸು ಮಾಡ್ಬೋದು. ಈಗ ನಾ ಹೇಳ್ದೆ ಅಲ್ವಾ, ಎಲ್ಲಾ ಸೊಪ್ಪುನು ಹಾಕಿನೂ, ಅರಿವೆ ಸೊಪ್ಪು ಅದೆಲ್ಲ ಹಾಕಿನೂ ಮಾಡಿದ್ರೆ ಎಷ್ಟು ಟೇಸ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಇನ್ನೂ ಟೇಸ್ಟ್ ಆಗುತ್ತೆ. ಹೌದು. ಅದು ಇನ್ನೂ ತುಂಬಾ ಟೇಸ್ಟಿ ಆಗುತ್ತೆ. ಹೌದು. ಇದೇ ತರ ಟೊಮೆಟೊ ಪಪ್ಪು ಕೂಡ ಮಾಡ್ತಾರೆ. ಅಂದ್ರೆ ಅದಕ್ಕೆ ಸೊಪ್ಪೇನು ಹಾಕಲ್ಲ, ಬರೀ ಟೊಮೆಟೊ ಮಾಡ್ತಾರೆ. ಸೊ ಈ ಕಡೆ ಬೆಂಗಳೂರು ಈ ಕಡೆ ಎಲ್ಲ ಹೋಗುವಾಗ ಈ ಬಸ್ಸಾರು ಇದನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ಇದೇ ರೀತಿಯಾಗಿ ಬರುತ್ತೆ. ಅದು ಬೇಳೆ ಕಟ್ಟು ಬೇರೆ ಬೇಯಿಸ್ತಾರೆ, ಬೇರೆ ಮಾಡ್ತಾರೆ. ಬೇರೆ ಬೇರೆ. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ
ಸೊ ನಿಮ್ದು ಹೆಚ್ಚಾಗಿ ಯಾವುದೇ ಡಿಶ್ ಇದ್ರೂ ಕೂಡ ಈ ಆಂಧ್ರ ಸ್ಟೈಲ್ ಅದಕ್ಕೆ ಬರುತ್ತಾ ಹೇಗೆ? ಆಂಧ್ರ ಸ್ಟೈಲ್, ಯಾಕಂದ್ರೆ ನಾನು ಹೇಳಿದ್ನಲ್ಲ ಮೇಡಮ್, ಮದುವೆ ಆದಮೇಲೆ ಅಡುಗೆ ಕಲ್ತಿರೋದ್ರಿಂದ ಜಾಸ್ತಿ ಅಲ್ಲಿದೆ ನಾನು ಕಲ್ತಿರೋದು. ಮನೇಲಿ ಕೂಡ ಅದೇ ಥರದ್ದೇ ಜಾಸ್ತಿ ಮಾಡೋದು. ಸೊ ಎಲ್ಲ ಆಂಧ್ರ ರೆಸಿಪೀಸ್ ಅಂತ ಹೇಳಿದ್ರೆ ಸಾಕು, ಸ್ಪೈಸಿ. ಹೌದು. ಅಲ್ಲಿ ಸಖತ್ ಸ್ಪೈಸಿ ತಗೋಣ ಇಷ್ಟಪಡ್ತಾರೆ. ಸಾಕು ಅನ್ಸುತ್ತಲ್ಲ? ಹಾಂ. ಸೊ ವೆರಿ ಕ್ವಿಕ್ ರೆಸಿಪಿ ಅಲ್ಲ? ಅಂದ್ರೆ ಒಂದ್ ಕಡೆ ಇದನ್ನ ಬೇಯೋದಕ್ಕಿಟ್ಟು ಇನ್ನೊಂದ್ ಕಡೆ ಅನ್ನ ಮಾಡಿ ಇಟ್ಕೊಂಡ್ರೆ ಬೇಗ. ಸೊ ಅದ್ರ ಜೊತೆಗೆ ಬೇರೆ ಕೆಲಸ ಎಲ್ಲವೂ ಕೂಡ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ಹೌದು. ಸೊ ಅಂಡ್ ಈ ಪಾಲಕ್ ಸೊಪ್ಪು ಕೂಡ ತುಂಬಾ ಹೆಲ್ದಿ. ಹೌದು. ಸೊ ನನಗಂತೂ ಇಂಥ ಸೊಪ್ಪು, ಅದರಲ್ಲೂ ಕೂಡ ಈ ಹೆಚ್ಚಾಗಿ ಎಲ್ಲ ರೀತಿಯಾದಂಥ ಫ್ರೆಶ್ ಸೊಪ್ಪು ಸಿಕ್ಕದಾಗಿರುತ್ತಲ್ಲ, ಆವಾಗ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲವೂ ಕೂಡ ಒಂದೊಂದು ಕಟ್ಟು ತಗೊಂಡು ಇದೇ ರೀತಿ ನೀವೀಗ ಬರೀ ಪಾಲಕ್ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ ಎಲ್ಲ ಮಿಶ್ರ ಸೊಪ್ಪುಗಳ ಒಂದು ಈ ತರ ಮಾಡ್ಬೋದು. ಸಾಂಬಾರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು. ಸೊ ನೀವು ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್. ರಾಗಿ ಮುದ್ದೆಗೆ ಸೂಪರ್, ತುಂಬಾ ಚೆನ್ನಾಗಿರುತ್ತೆ. ಮಾತಾಡ್ತಾ ಮುಗ್ದೆ ಹೋಯ್ತು. ಎಸ್, ಇದಾಯ್ತು, ಸ್ಟೀಮ್ ಬಿಡ್ತು. ಸೂಪರ್. ಎಸ್, ಇವಾಗ ಇದು ಬೆಂದಿದೆ. ಇವಾಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಷ್ಟೇ. ಹಾ, ಮುಗೀತು. ಡೈರೆಕ್ಟ್ ಒಗ್ಗರಣೆ. ಹೌದು. ಸೊ ಬಾಣಲಿ ಕೊಡ್ಲಾ? ಹೌದು. ಆಯಿಲ್ ಹಾಕ್ಲಿ. ಆಯಿಲ್. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕಲ್ಲ? ಹಾಂ, ಸಾಕು. ಓಕೆ, ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಮತ್ತು ಕರಿಬೇವು ಹಾಕೋತೀನಿ. ಕರಿಬೇವೆಲ್ಲ ಫ್ರೈ ಆಗಲಿ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಸಾಸಿವೆ, ಜೀರಿಗೆ, ಕರಿಬೇವು, ಒಗ್ಗರಣೆ ಅಷ್ಟೇ. ಇವಾಗ ಅದನ್ನು ಹಾಕ್ಲಾ? ಹಾಂ, ಪೂರ್ತಿ. ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡೋಣ. ಸೊ ಮಸಾಲೆಗಳ ರಾಜ ಅಂತಲೇ ಹೇಳ್ಬೋದು ಅರುಣಾ ಮಸಾಲರವರ ಚಿಲ್ಲಿ ಪೌಡರ್. ಸಾಕ? ಓಕೆ. ಹಾಗೆ ಟರ್ಮರಿಕ್. ಓಕೆ, ಅರುಣಾ ಟರ್ಮರಿಕ್ ಪೌಡರ್. ಸಾಕ? ಸಾಕು. ಹಾಗೆ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ಸ್ವಲ್ಪ ಉಪ್ಪು ಹಾಕಿಲ್ಲ. ಹಾಂ. ಸ್ಟ್ರೈಟ್ ಕುದ್ರೆ ರೆಡಿ. ಅರೆ ವಾ, ಜಟ್ಪಟ್. ಸೊ ಇದಕ್ಕೆ ತೆಂಗಿನ ತುರಿಯನ್ನ ಏನು ರುಬ್ಬಿ ಹಾಕುವಂಥದ್ದು ಏನಿಲ್ಲ? ಇಲ್ಲ, ಇದಕ್ಕೆ ಹಾಕೋದಿಲ್ಲ. ಸರಿನಾ? ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ನೀರಾಗೇ ಇರುತ್ತಾ? ಹಾಂ, ಸಾಕು. ಅದು ನಮಗೆ ತುಂಬ ತಿಕ್ಕಬೇಕಂದ್ರೆ ಅದು ನಾವು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಮಾಡ್ಬೋದು. ಒಬ್ರೊಬ್ರು ತುಂಬ ತಿಕ್ಕಾಗಿ ಇಷ್ಟಪಡಲ್ಲ ಅಂದರೆ ಸ್ವಲ್ಪ ನೀರು ಹಾಕೋಬಹುದು. ಇನ್ನೊಂದು ಮುದ್ದಪಪ್ಪು ಅಂತ ಮಾಡ್ತಾರೆ ಬಳ್ಳಾರಿ ಸೈಡ್, ಅದು ಇನ್ನೂ ಗಟ್ಟಿ ಇರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಬೇಳೆ ಹಾಕಿ ಮಾಡ್ತಾರೆ. ಅದು ನಿಮ್ಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇವಾಗ ಈ ಥರ ಮುದ್ದಪಪ್ಪು ಅಂದರೆ ಅದು ಹೆಸರು ಯಾಕೆ ಹಾಗೆ? ಅದು ಇನ್ನೂ ತಿಕ್ಕಾಗಿರುತ್ತೆ. ತಿಕ್ಕಾಗಿರೋದಕ್ಕೆ ಮುದ್ದಪಪ್ಪು ಅಂತಾರೆ. ಅದು ಮಾಡೋದು ಮೆಥಡ್ ಬೇರೆ ಥರ ಇದೆ. ನೆಕ್ಸ್ಟ್ ಟೈಮ್ ಅದು ತೋರಿಸ್ತೀನಿ ನಿಮಗೆ. ಯಾ ಶೋರ್. ಆಂಧ್ರದೆಲ್ಲ ರೆಸಿಪೀಸ್ ನೀವು ನಮ್ಗೆ ಹೇಳ್ಕೊಡಿ. ಹೌದು. ಲಾಸ್ಟ್ ಟೈಮ್ ಕೂಡ ರೆಸ್ಪಾನ್ಸ್ ಚೆನ್ನಾಗಿತ್ತು ಮೇಡಮ್. ತುಂಬ ಜನ ಇಷ್ಟಪಟ್ಟಿದ್ರು, ನನಗೆ ಕಮೆಂಟ್ಸ್ ಬಂದಿತ್ತು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಇದನ್ನು ಎಲ್ಲರೂ ಟ್ರೈ ಮಾಡಿ. ಖಂಡಿತ. ಸೊ ಅಂದರೆ ಇದನ್ನಂತೂ ಗ್ಯಾರಂಟಿ ಎಲ್ಲರೂ ಟ್ರೈ ಮಾಡ್ತಾರೆ ಅಂತ ನಂಗೆ ಗೊತ್ತು. ಯಾಕೆ ಗೊತ್ತಾ? ಈಸಿ ಇದೆ. ಪಾಲಕ್ ಸೊಪ್ಪಿದೆ, ಬೇಳೆ ಇದೆ, ಪ್ರೋಟೀನ್, ಅಯನ್ ಕಂಟೆಂಟ್ ಎಲ್ಲವೂ ಕೂಡ ಒಂದೇ ಇದರಲ್ಲಿ ಸಿಗುವ. ನೀವು ಹೇಳ್ದಂಗೆ ಎಲ್ಲ ಸೊಪ್ಪು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅದು ನಮ್ಮ ಅಮ್ಮನ ರೆಸಿಪಿ, ಹಾಗಾಗಿ ಅದು ತುಂಬಾ ಟೇಸ್ಟಿ ಇದೆ. ಟ್ರೈ ಮಾಡಿ ನೋಡಿ ನೀವು, ಆಮೇಲೆ ನೀವು ಹೇಳ್ತೀರಿ ನನಗೆ.
ಇವಾಗ ರೆಡಿ ಇದೆ, ಮುಗೀತು. ಡನ್. ಆಫ್ ಮಾಡಲಾ? ಹಾಂ. ವಾವ್, ಜಟ್ಪಟ್ ಜಟ್ಪಟ್ ಪಾಲಕ್ ಪಪ್ಪು ರೆಡಿ. ಸರ್ವಿಂಗ್ ಬೌಲಿಗೆ ಹಾಕೊಳ್ಳೋಣ. ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಪಪ್ಪು ರೆಡಿ. ಥ್ಯಾಂಕ್ ಯು. ಅನ್ನ ಬೇರೆ ತಂದಿದ್ದೀರಿ? ಹೌದು. ಎಸ್, ಕೊಡಿ. ಮಧ್ಯಾಹ್ನದ ಊಟಕ್ಕೆ ಸೂಪರ್. ಅನ್ನ ತುಪ್ಪ ಪಪ್ಪು ತಿಂದರೆ ಸೂಪರ್ ಕಾಂಬಿನೇಷನ್. ವೆರಿ ನೈಸ್. ಇವತ್ತಿನ ಲಂಚ್ ಚೆನ್ನಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಒಟ್ಟಿಗೆ ಸೇರ್ಕೊಂಡು ಎಂಜಾಯ್ ಮಾಡೋಣ. ಖಂಡಿತ. ಮಧ್ಯಾಹ್ನದ ಊಟಕ್ಕೆ ಸೂಪರ್ ಆಗಿರುವಂಥ ಪಾಲಕ್ ಪಪ್ಪು ಜಟ್ಪಟ್ ತಯಾರಾಗುತ್ತೆ. ಪಾಲಕ್ ಸೊಪ್ಪು ಏನಾದರೂ ಫ್ರೆಶ್ ಆಗಿ ಸಿಕ್ತು ಅಂತ ಹೇಳಿದರೆ ಖಂಡಿತವಾಗ್ಲೂ ಇದನ್ನೇ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಾಲಕ್ ಸೊಪ್ಪಿನ ಪಪ್ಪು ತಯಾರಿಸುವ ವಿಧಾನ. ಮೊದಲು ಪಾಲಕ್ ಸೊಪ್ಪಿಗೆ ತೊಗರಿಬೇಳೆ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮುಳುಗುವಷ್ಟು ನೀರು ಹಾಕಿ 3ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು, ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಸೊಪ್ಪನ್ನು ಸೇರಿಸಿ. ಆನಂತರ ಅರುಣ ಮೆಣಸಿನ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪಾಲಕ್ ಸೊಪ್ಪಿನ ಪಪ್ಪು ಅನ್ನದೊಂದಿಗೆ ಸವಿಯಲು ಸಿದ್ಧ. ಪಾಲಕ್ ಪಪ್ಪು, ವಾವ್, ಒಳ್ಳೆ ಅರೋಮ ಬರ್ತಾ ಇದೆ. ಬಿಸಿ ಬಿಸಿಯಾಗಿದೆ, ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಏನು ಗೊತ್ತಿಲ್ಲ, ಹೇಳ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಒಂದಂತೂ ಪಪ್ಪು ರೆಡಿ ಆಯಿತು, ಅದು ಕೂಡ ಪಾಲಕ್ ಪಪ್ಪು. ಸೊ ನೆಕ್ಸ್ಟ್ ಈಗ ಯಾವ ರೆಸಿಪಿ ಮೇಡಮ್? ಇವಾಗ ಪುದೀನ ಶರ್ಬತ್ ಮಾಡ್ಕೊಂಡು ಕುಡಿಯೋಣ. ಶರ್ಬತ್? ಹೌದು. ಓಹೋ, ಸೊ ಶೆಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಶರ್ಬತ್ ಇಸ್ ಬೆಸ್ಟ್. ಹೌದು. ಸೊ ಅದು ಕೂಡ ಮಿಂಟ್ದು, ವೆರಿ ರೆಫ್ರೆಶಿಂಗ್. ಶೆಕೆ ಕಾಲಕ್ಕೆ ತುಂಬಾ ಒಳ್ಳೇದು, ಸಮ್ಮರ್ಗೆ. ಹಾಂ, ಸೊ ಸ್ಟಾರ್ಟ್ ಮಾಡಿ. ಓಕೆ, ಇವಾಗ ಜಾರ್ ಕೊಡಿ. ಮೊದಲಿಗೆ ಪುದೀನ ಸೊಪ್ಪು ಹಾಕೋಣ. ಇದಕ್ಕೆ ಒಂದೆರಡು ಶುಂಠಿ ತಗೊಂಡಿದ್ದೀನಿ, 2 ಪೀಸ್ ಶುಂಠಿ, ಹಾಗೆ ಕಾಳುಮೆಣಸು, ಇಷ್ಟೇ ಸಾಕು. ಇದಕ್ಕೆ ಸ್ವಲ್ಪ ಕಾಳುಮೆಣಸು ಒಂದೆಷ್ಟು? ಇದು ಒಂದು 7-8 ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ತಿಕ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸಾಕಾ? ಹಾಂ. ಇವಾಗ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ. ಸೊ ಕೆಲವರು ಅದನ್ನು ಹಾಗೆ ಸ್ವಲ್ಪ ಸ್ಕ್ವೀಸ್ ಎಲ್ಲ ಮಾಡಿ ಅದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಮಾಡ್ತಾರೆ. ಗ್ರೈಂಡಿಂಗ್ ಇಸ್ ಬೆಸ್ಟ್. ಹೌದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಾಕಿ ತೆಗಿಲ್ಲ? ಹಾಂ. ಇವಾಗ ಇದಕ್ಕೆ ಶುಗರ್ ಆ್ಯಡ್ ಮಾಡೋಣ. 3 ಸ್ಪೂನ್ಸ್ ಹಾಕ್ತೀನಿ. ನಿಮಗೆ ಸೊಪ್ಪುದೆಲ್ಲ ತುಂಬ ಇಷ್ಟ ಅನ್ಸುತ್ತಲ್ಲ? ಹೌದು, ತುಂಬ ಇಷ್ಟ, ಮತ್ತು ಒಳ್ಳೇದು ಕೂಡ ಅಲ್ಲ ಹೆಲ್ತಿಗೆ. ಈಗ ನಿಂಬೆ ಹಣ್ಣಿನ ರಸ ಹಾಕೋಣ ಇದಕ್ಕೆ. ಹಾಗೆ ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತು ಚಿಟಕಿ ಉಪ್ಪು, ಸ್ವಲ್ಪ ಉಪ್ಪು ಹಾಕೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ.
ಅಷ್ಟೇ ರೆಡಿ. ಗೆಸ್ಟ್ ಬಂದರೆ ತುಂಬ ಬೇಗ ಆಗೋಗುತ್ತೆ. ಓ, ಸೊ ಏನಾದರೂ ಹೊರಗಡೆಯಿಂದ ಬಿಸಿಲಿಗೆ ಬಂದರೆ ದಣಿದು ಬಂದಾಗ ಇದು ಬೆಸ್ಟ್. ಹೌದು. ಸೊ ಸ್ವಲ್ಪ ಕ್ರಸ್ಟ್ ಐಸ್ ಎಲ್ಲ ಹಾಕ್ಕೊಟ್ರೆ ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ. ಹೌದು. ಸೊ ನಿಂಬೆ ರಸ ಅಂದರೆ ನಿಂಬೆ ಹಣ್ಣು ತುಂಬ ಜನ ಬಂದಾಗ ಸಾಕಾಗೋದಿಲ್ಲ. ಕೆಲವು ಸರಿ ಒಂದೆರಡು ಉಳಿದಿದ್ರೆ ಸಾಕಾಗೋದೇ ಇಲ್ಲ. ಹಾಗೆ ಇದು ಬೆಸ್ಟ್ ಅಲ್ವಾ? ಹೌದು. ರೆಫ್ರೆಶಿಂಗ್ ಆಗೂ ಇರುತ್ತೆ. ಹೌದು. ಸೊ ಟೇಸ್ಟಿನೂ ಇರುತ್ತೆ. ಆ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರ್ವ್ ಮಾಡಿದ್ರೆ ಮುಗಿಯುತ್ತೆ. ಸೊ ಇಷ್ಟ ಆಯ್ತಾ? ಹಾಂ, ರೆಡಿ, ಮುಗೀತು. ತಗೊಳ್ಳಿ. ಇದನ್ನ ಸರ್ವ್ ಮಾಡಿ. ಸೋಸ್ಕೊಳ್ಬೇಕು ಅಂತದೇನಿಲ್ಲ, ಆ ಥರ ಏನಿಲ್ಲ. ಸೊ ಮಿಂಟ್ ಜ್ಯೂಸ್. ಥ್ಯಾಂಕ್ ಯು ಸೊ ಮಚ್. ಮಿಂಟ್ ಶರ್ಬತ್. ಸೊ ಜ್ಯೂಸ್ ಅಂತ ಯಾಕೆ ಹೇಳಬೇಕು, ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳೋಣ ಅಲ್ವಾ? ಎಸ್, ಥ್ಯಾಂಕ್ ಯು. ಮಿಂಟ್ ಶರ್ಬತ್ ರೆಡಿಯಾಗಿದೆ. ಯೂಶ್ವಲಿ ಶರ್ಬತ್ತನ್ನು ಈಗ ಎಲ್ಲರೂ ಕೂಡ ಜ್ಯೂಸ್ ಅಂತ ಹೇಳಿ ನಾವು ಮಾಡಿದಂಥ ಒಂದು ಜ್ಯೂಸನ್ನು ನಾವೇ ಅಲ್ಲೇ ಸ್ವಲ್ಪ ಕಮ್ಮಿ ಮಾಡಿದಾಗಾಯಿತು. ದಿಸ್ ಇಸ್ ಮಿಂಟ್ ಶರ್ಬತ್. ಟೇಸ್ಟಿಯಾಗಿರುತ್ತೆ. ಕ್ರಸ್ಟ್ ಐಸ್ ಹಾಕಿ ಹಾಗೆ ಸವಿಯೋದಕ್ಕೆ ಇನ್ನೂ ಚೆನ್ನಾಗಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪುದೀನ ಶರ್ಬತ್ ತಯಾರಿಸೋ ವಿಧಾನ. ಮೊದಲು ಪುದೀನ ಸೊಪ್ಪಿಗೆ 1 ಇಂಚಿನಷ್ಟು ಶುಂಠಿ, 6ರಿಂದ 8 ಕಾಳುಮೆಣಸು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ತೆಳು ಮಾಡಿಕೊಂಡು 3ರಿಂದ 4 ಚಮಚದಷ್ಟು ಸಕ್ಕರೆ, ನಿಂಬೆ ರಸ, ಚಿಟಿಕೆ ಉಪ್ಪು ಹಾಕಿ ಕಲಸಿಕೊಳ್ಳಿ. ಈಗ ಪುದೀನ ಶರ್ಬತ್ ಸವಿಯಲು ಸಿದ್ಧ. ಯಾ ಮೇಡಮ್. ಸೊ ಐ ಗೆಸ್ ನೋಡಿ ಒಳ್ಳೆ ಬಂದಿದೆ ಇದು. ಹೌದು. ಲೇಯರ್ಸ್ ಅಲ್ವಾ? ಹಾಂ. ಸೊ ಮಿಂಟ್ ಶರ್ಬತ್ ಇದು. ಸೊ ಇದೇ ಟೇಸ್ಟ್ ನೋಡಿ ಫಸ್ಟ್ ಮಾಡಿ ತಗೊಳ್ಳಿ. ರೆಫ್ರೆಶಿಂಗ್. ಇದು ಕಾಳುಮೆಣಸು ಮತ್ತೆ ಶುಂಠಿ ಇಲ್ಲಿ ವಾರವಾ ಸೂಪರ್ ಆಗಿದೆ. ಚಿಲ್ಡ್ ಆಗಿ ಇನ್ನೂ ತುಂಬ ಚೆನ್ನಾಗಿ ಅನಿಸ್ಬಿಡ್ತು. ಹೌದು. ಬೆಳಿಗ್ಗೆ ಎದ್ದ ತಕ್ಷಣ ಕೂಡ ಇದು ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನ್ನ ಪ್ರಕಾರ. ತುಂಬ ಚೆನ್ನಾಗಿರುತ್ತೆ. ಸೊ ಪಪ್ಪು ತಗೊಳ್ಳಿ. ಸೊ ಅನ್ನದ ಜೊತೆಗೆ ಬೇಡ, ಈಗ ನಾನು ಆರಾಮ್ಸೆ ಆಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ. ಸೊ ಈಗ ಜಸ್ಟ್ ಇದರ ಒಂದು ಪಾಲಕ್ ಟೇಸ್ಟ್ ನೋಡೋಣ. ನಾನು ಆಗಲೇ ಹೇಳ್ದೆ, ನಾವು ಅದಕ್ಕೆ ಇನ್ನೂ ತೆಂಗಿನಕಾಯಿ ನಾನೆಲ್ಲ ಸ್ವಲ್ಪ ಹಾಕಿ ಮಾಡ್ತೀನಿ. ಸ್ವಲ್ಪ ಸಿಮಿಲರ್ ಟೇಸ್ಟ್. ಸೊ ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನೂ ಬೇರೆ ಬೇರೆ ಸೊಪ್ಪು ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ಇದು ಬರೀ ಪಾಲಕ್ ಮಾತ್ರ ಟೇಸ್ಟ್ ಸಿಗ್ತಾ ಇದೆ. ದಿಸ್ ಇಸ್ ವೆರಿ ನೈಸ್. ಅನ್ನದ ಜೊತೆಗೆ ಇಷ್ಟೇ ಸಾಕು, ಬೇರೆ ಏನು ಸೈಡ್ ಡಿಶ್ ಬೇರೆ ಅಂತ ಇರೋದಿಲ್ಲ ಅಲ್ವಾ? ಅನ್ನ ಸಾರು ಇದಿಷ್ಟನ್ನೇ ಹಾಗೆ ಕಲ್ಸ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿದೆ. ಸೂಪರ್ ಆಗಿರುತ್ತೆ. ಸೂಪರ್, ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ದಿಸ್ ಇಸ್ ಯಮಿ. ತುಂಬ ರೆಫ್ರೆಶಿಂಗ್. ಥ್ಯಾಂಕ್ ಯು. ವೆರಿ ನೈಸ್. ಸೊ ಒಳ್ಳೆ ಐಟಮ್ಸ್ ಅಂದರೆ ಎರಡು ಕೂಡ ರುಚಿಕರವಾದಂಥ, ಒಂದಂತೂ ರೆಫ್ರೆಶಿಂಗ್ ಒಳ್ಳೆ ಅಡುಗೆನ ಹೇಳ್ಕೊಟ್ಟಿದ್ರೆ ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ನಮ್ಮ ಕೋಸ್ಟಲ್ ಬೆಲ್ಟ್ ಅಂತ ಹೇಳಿದ್ರೆ ಇಲ್ಲಿ ಕುಚ್ಚಲಕ್ಕಿ ಹೆಚ್ಚು, ಹಾಗಾಗಿ ಇಲ್ಲಿ ಎದರಿಗೂ ಕೂಡ ಇದೇ ಸೂಟ್ ಆಗುವಂಥದ್ದು. ಹಾಗಾಗಿ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಇದ್ರ ಜೊತೆಗೂ ಕೂಡ ಈ ಒಂದು ಪಾಲಕ್ ಪಪ್ಪು ತುಂಬ ಟೇಸ್ಟಿ ಅನಿಸುತ್ತೆ. ಟ್ರೈ ಮಾಡ್ತೀನಿ ನಾನು. ಟ್ರೈ ಮಾಡಿ. ಹಾಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಆ್ಯಂಡ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನೆಕ್ಸ್ಟ್ ಟೈಮ್ ಕೂಡ ಇದೇ ರೀತಿ ಆಂಧ್ರ ಸ್ಟೈಲ್ದು ಬೇರೆ ಬೇರೆ ರೆಸಿಪೀಸನ್ನು ಬಂದು ನಮಗೆ ಹೇಳ್ಕೊಡಿ. ಖಂಡಿತ, ನೀವು ಕರೀತಾರೆ, ನಾವು ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ದಿನ ಸ್ಟಾರ್ಟ್ ಮಾಡುವಾಗಾಗಿರಲಿ ಅಥವಾ ತುಂಬ ದಣಿದು ಬಂದಾಗ ಇದಂತೂ ತುಂಬ ರೆಫ್ರೆಶಿಂಗ್ ಆಗಿದೆ. ಸೊ ಯಾವುದೇ ಜ್ಯೂಸ್ಗೂ ನಾವು ಹಾಗೆ ಮಿಂಟನ್ನು ಹಾಕಿದರೂ ಕೂಡ ವೆರಿ ರೆಫ್ರೆಶಿಂಗ್. ಬಟ್ ಇದು ಪೂರ್ತಿಯಾಗಿ ಮಿಂಟ್ ಶರ್ಬತ್. ಸೊ ನೋಡ್ಕೊಂಡ್ರಲ್ಲ ಹೇಗೆ ತಯಾರಿಸೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಫ್ರೆಶಿಂಗ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.